ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಎಲ್ಲಾ ಸ್ಥಳೀಯಾಡಳಿತ ಸಂಸ್ಥೆಗಳು ತಕ್ಷಣದಿಂದಲೇ ಕಾರ್ಯಾಚರಣೆ ನಡೆಸಬೇಕು ಎನ್ನುವ ಸುಪ್ರೀಂಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳನ್ನು ಸುರಕ್ಷಿತ ಆಶ್ರಯ ತಾಣಗಳಿಗೆ ಬಿಡುವ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ನಡೆಸುವ ಪ್ರಕ್ರಿಯೆ ಆರಂಭಗೊಂಡಿದೆ. ನಾಯಿಗಳನ್ನು ಸೆರೆಹಿಡಿಯಲು ಬರುವ ಗ್ರಾಮ ಪಂಚಾಯತ್ಗಳ ಸಿಬ್ಬಂದಿ ಸೇರಿದಂತೆ ಪ್ರಾಣಿದಯಾ ಸಂಘವು ಈ ಪ್ರಕ್ರಿಯೆಯಲ್ಲಿ ನಿರತವಾಗಿದೆ. ನಾಯಿಗಳನ್ನು ಹಿಡಿಯಲೆಂದೇ ತಜ್ಞ ಸಿಬ್ಬಂದಿಗಳನ್ನು ಪ್ರತಿಯೊಂದು ತಂಡದಲ್ಲೂ ಆಯ್ಕೆ ಮಾಡಲಾಗಿದೆ. ಈ ತಂಡ ದೊಡ್ಡದಾದ ಬಲೆಯನ್ನು ಹಿಡಿದುಕೊಂಡು ಬೀದಿಯೆಲ್ಲಾ ಸುತ್ತಿ ನಾಯಿಗಳನ್ನು ಹಿಡಿಯಲು ಆರಂಭಿಸಿದ್ದಾರೆ. ಈ ಹುಡುಕಾಟದ ನಡುವೆ ಕೆಲವೊಂದು ಸ್ವಾರಸ್ಯಕರ ಘಟನೆಗಳು ನಡೆದು ಹೋಗುತ್ತವೆ. ಇಂತಹುದೇ ಒಂದು ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಮಡ್ಯಾರು ಎಂಬಲ್ಲಿ ನಡೆದಿದೆ. ಕೋಟೆಕಾರು ಪಟ್ಟಣ ಪಂಚಾಯತ್ನ ಸಿಬ್ಬಂದಿಗಳು ಮತ್ತು ಎನಿಮಲ್ ಕೇರ್ ಸಂಸ್ಥೆಯ ಸಿಬ್ಬಂದಿಗಳು ನಾಯಿಗಾಗಿ ಹುಡುಕಾಟ ನಡೆಯುವ ಸಂದರ್ಭದಲ್ಲಿ ಹೆಣ್ಣು ಬೀದಿ ನಾಯೊಂದು ಅವರ ಕಣ್ಣಿಗೆ ಬಿದ್ದಿದೆ. ತಕ್ಷಣವೇ ತಮ್ಮ ವಾಹನವನ್ನು ನಿಲ್ಲಿಸಿ ಅದರಲ್ಲಿ ಇದ್ದ ನಾಯನ್ನು ಹಿಡಿಯುವ ಬಲೆಯನ್ನು ಹಿಡಿದು ನಾಯಿಯ ಬಳಿ ಧಾವಿಸಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾಯಿಗೆ ಒಮ್ಮೆಗೆ ಶಾಕ್ ಆಗಿದ್ದು ತಮ್ಮನ್ನು ಹಿಡಿಯುವವರಿಂದ ಅದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದೆ. ರಸ್ತೆಯ ಒಂದು ಪಕ್ಕದಲ್ಲಿ ನಾಯಿ ಮತ್ತು ನಾಯಿಯನ್ನು ಹಿಡಿಯಲು ಸಿದ್ಧವಾದ ತಂಡವಿತ್ತು. ರಸ್ತೆಯ ಮಧ್ಯೆ ವಾಹನಗಳು ಸಂಚರಿಸುತ್ತಲೇ ಇದ್ದವು. ತನ್ನನ್ನು ಹಿಡಿಯಲು ಬರುವವರಿಂದ ತಪ್ಪಿಸಿಕೊಳ್ಳಲು ನಾಯಿಗೆ ಇದ್ದ ಒಂದೇ ದಾರಿ ರಸ್ತೆ ದಾಟಿ ಆ ಕಡೆಗೆ ಹೋಗೋದಾಗಿತ್ತು. ರಸ್ತೆ ದಾಟಲು ಮನುಷ್ಯರನ್ನೇ ಬಿಡದ ವಾಹನ ಸವಾರರು ಇನ್ನು ನಾಯನ್ನು ಬಿಡುವುದಿದೆಯೇ? ಹೇಗಾದರೂ ಮಾಡಿ ರಸ್ತೆ ದಾಟಲು ಮುಂದಾಗಿ ರಸ್ತೆಯ ಮಧ್ಯೆ ಬಂದಾಗ ಆ ಕಡೆ ಈ ಕಡೆ ಎಲ್ಲಾ ಕಡೆಗಳಿಂದ ವಾಹನಗಳು ಬಂದಿವೆ. ಅರ್ಧ ರಸ್ತೆಯನ್ನು ನಡೆದುಕೊಂಡೇ ದಾಟಿದ್ದ ನಾಯಿ ವಾಹನ ದಟ್ಟಣೆ ಜಾಸ್ತಿಯಾದಂತೆ ಏಕಾಏಕಿ ಹಿಂಬದಿ ಕಾಲಿನಲ್ಲಿ ಬಲವಿಲ್ಲದಂತೆ ರಸ್ತೆಯಲ್ಲಿ ಜಾರಲು ಆರಂಭಿಸಿದೆ. ನಾಯಿಯ ಸ್ಥಿತಿ ಕಂಡ ವಾಹನ ಸವಾರರು ತಮ್ಮ ವಾಹನಗಳನ್ನು ನಿಲ್ಲಿಸಿ ಬಡಪಾಯಿ ನಾಯಿ ರಸ್ತೆ ದಾಟಲು ಅನುವು ಮಾಡಿಕೊಟ್ಟಿದ್ದಾರೆ. ನಾಯಿ ಹಿಡಿಯಲು ಬಂದ ಸಿಬ್ಬಂದಿಗಳು ತಮ್ಮ ಕಣ್ಣಿನಿಂದ ದೂರ ಆಗೋವರೆಗೂ ಆ ನಾಯಿ ಜಾರಿಕೊಂಡೇ ಬಲುದೂರ ಸಾಗಿದೆ. ನಾಯಿಯ ಈ ನಟನೆಗೆ ಆಸ್ಕರ್ ಅವಾರ್ಡ್ ಸಿಗಲೇಬೇಕು ಎನ್ನುವುದು ನೆಟ್ಟಿಗರ ಆಗ್ರಹ.